ನಿಂತ್ಕೊಳಕ್ಕೆ ಜಾಗ ಇಲ್ಲ. ಇಲ್ಲಿ ಸ್ಕೂಲು ಹುಡುಗರು ಅವರು ಇವರು ಬಂದರೆ ಮಳೆ ಬರ್ತದೆ, ಇಲ್ಲಿ ಸೋರ್ತದೆ, ಇದು ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ. ಮಧುಗಿರಿ ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿರುವ ಬಸ್ ನಿಲ್ದಾಣ ಅವ್ಯವಸ್ಥೆಯಿಂದ ಕೂಡಿದ್ದು ಸಾರ್ವಜನಿಕರ ಮೇಲೆಯೇ ಬೀಳುವ ಸ್ಥಿತಿಯಲ್ಲಿದೆ ಎನ್ನುವ ಆತಂಕ ಸೃಷ್ಟಿಯಾಗಿದೆ. ಮಳೆ ಬಂದರಂತೂ ಈ ಬಸ್ ನಿಲ್ದಾಣದಲ್ಲಿ ನಿಲ್ಲುವ ಸ್ಥಿತಿ ಇಲ್ಲದಂತಾಗಿದೆ. ಬಸ್ ನಿಲ್ದಾಣ ಮೈ ಮೇಲೆ ಬೀಳಬಹುದೇ ಎನ್ನುವ ಆತಂಕದಿಂದಲೇ ದುಸ್ಥಿತಿಯಲ್ಲಿರುವ ಬಸ್ ನಿಲ್ದಾಣವನ್ನು ಬಳಸುವ ಅನಿವಾರ್ಯ ಸ್ಥಿತಿಯಲ್ಲಿ ಸಾರ್ವಜನಿಕರು, ವಿದ್ಯಾರ್ಥಿಗಳಿದ್ದಾರೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಸ್ ನಿಲ್ದಾಣದ ದುಸ್ಥಿತಿ ಕಂಡು ಕಾಣದಂತಿದ್ದಾರೆ. ಇನ್ನಾದರೂ ಈ ಬಗ್ಗೆ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಅನಾಹುತಗಳು ನಡೆಯುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವರದಿ ಅಬಿದ್, ಮಧುಗಿರಿ. ನಮ್ಮ ಹೆಸರು ಸಂಜೀವಪ್ಪ ಅಂದ್ಬಿಟ್ಟು. ಇಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ. ಇಲ್ಲಿ ಸ್ಕೂಲು ಹುಡುಗರು ಅವರು ಇವರು ಬಂದರೆ ಮಳೆ ಬರ್ತದೆ, ಇಲ್ಲಿ ಸೋರ್ತದೆ, ಇದು ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ. ಏನೋ ದೊಡ್ಡವ್ರು ಯಾರನ್ನ ಬಂದ್ಬಿಟ್ಟು ಇದನ್ನೆಲ್ಲ ಸಹಾಯ ಮಾಡಿ ಏನೋ ಒಂದು ರೆಡಿ ಮಾಡಿಸಿದ್ರೆ ಒಂದು ಒಳ್ಳೇದಾಗುತ್ತೆ ಜನಕ್ಕೆಲ್ಲರಿಗೂ. ಇಲ್ಲಿವರೆಗೆ ಏನು ಬಿದ್ದಿಲ್ಲ, ಯಾವ ಅಧಿಕಾರಿಗಳು ಬಂದರೂ ಬಿದ್ದಿಲ್ಲ. ಮುಂದೆ ಹೇಳೋಕ್ಕಾಗಲ್ಲ, ಬಿದ್ದೋಗ್ಬೋದು, ಜನ ನಿಂತಿರ್ತಾರೆ. ಮಳೆ ಬೇರೆ ಜಾಸ್ತಿ, ಇವಾಗ ಗಾಳಿ ಜಾಸ್ತಿ. ಯಾರನ್ನ ಬಂದು ಅಧಿಕಾರಿಗಳು ಯಾರನ್ನ ಬಂದು ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ರೆಡಿ ಮಾಡಿ ಸ್ವಲ್ಪ ಇದು ಮಾಡಿದ್ರೆ ಭಾರಿ ಒಳ್ಳೇದಾಗುತ್ತೆ ಅವ್ರಿಗೆ. ಏನು ಸಮಸ್ಯೆ? ಹುಡುಗರು ನಾವು ಎಲ್ಲ ನೆಂದೋಗ್ತೀವಿ. ಮಳೆ ಬಂದ್ರೆ ಎಷ್ಟು ವರ್ಷದಿಂದ ಹಿಂಗೆ ಇದೆ? ಒಂದು 20 ವರ್ಷನೇ ಆಗ್ತೇನೆ ಹಾಕಿ. ಇದಕ್ಕೆ ಅವೆಲ್ಲ ಸಹಾಯ ಮಾಡಿ ನೀವು. ಮಳೆ ಬಂದರೆ ಈ ಸ್ಕೂಲ್ ಹುಡುಗರೆಲ್ಲ ನಿಂತ್ಕೊಂತಾರೆ. ಇಲ್ಲಿ ಸೋರ್ತಾ ಇದೆ, ಸೀಟೆಲ್ಲ ಮೊನ್ನೆ ಬಿದ್ದೋಗೈತೆ. ಯಾವಾಗ ಬಿದ್ದೋಗ್ತೈತೋ ಗೊತ್ತಿಲ್ಲ. ಮುದುಕರು ಹುಡುಗರು ಎಲ್ಲ ಫುಲ್ಲು ಸೋರ್ತಾ ಇದೆ. ನಿಂತ್ಕೊಳಕ್ಕೂ ಜಾಗ ಇಲ್ಲ.